ಎಲ್ರಿಗೂ ನಮಸ್ಕಾರ. ಇವತ್ತು ಜನಾಗ್ರಹ ಎಂಬ ಒಂದು NGO ಅವರು ನನ್ನ ನಗರ ನನ್ನ ಬಜೆಟ್, ಮೈ ಸಿಟಿ ಮೈ ಬಜೆಟ್ ಎಂಬ ಒಂದು ವಿಶೇಷವಾದ ಒಂದು ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸ ಮಾಡ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ತಿಂಗಳಿನ ಕೊನೆಯಲ್ಲಿ ಮಂಗಳೂರಿನ ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತಹ 2021-22 ಬಜೆಟ್ ಮಂಡನೆ ಆಗುವಂಥದ್ದಿದೆ. ಆ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಾವು ಒಂದು ವಾರದ ಹಿಂದೆ ಜನರ ಒಂದು ಏನು ಮನವಿಗಳಿವೆ, ಯಾವ ರೀತಿಯ ಬಜೆಟನ್ನು ತಯಾರಿಸಬಹುದೆಂಬ ಮನವಿಯನ್ನು ನಾವು ಈಗಾಗಲೇ ನಾವು ಕೇಳಿದ್ವಿ. ಅಷ್ಟೊಂದು ಏನು ಗುಡ್ ರೆಸ್ಪಾನ್ಸ್ ನಮಗೆ ಬಂದಿರಲಿಲ್ಲ. ಆ ನಿಟ್ಟಿನಲ್ಲಿ ಇಂತಹ NGOಗಳು ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದೆ. ಈಗ ನನ್ನ ನಗರ ನನ್ನ ಬಜೆಟ್, ಮೈ ಸಿಟಿ ಮೈ ಬಜೆಟ್ ಎಂಬ ಉತ್ತಮವಾದ ಒಂದು ವಿಚಾರವನ್ನು ಮುಂದೆ ಇಟ್ಟು ಜನಾಗ್ರಹ ಏನು NGO ಈ ಒಂದು ಸಂಗ್ರಹವನ್ನು ಮಾಡ್ತಾ ಇದೆ. ಜನರಿಂದ ಯಾವ ರೀತಿಯ ಬಜೆಟ್ ಅಗತ್ಯವಿದೆ ಎಂಬ ಒಂದು ಏನು ಆ ಡೀಟೇಲ್ಸನ್ನು ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಂತಹ ಒಂದು ಉತ್ತಮ ಕೆಲಸ ತಾವು ಮಾಡ್ತಾ ಇದ್ದೀರಾ. ಈ ಒಂದು ಜನಾಗ್ರಹ NGOಗೆ ನಾನು ವೈಯಕ್ತಿಕವಾಗಿ ಇಡೀ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೆ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆಯಬೇಕೆಂದು ನಾನು ಎಲ್ಲರ ಹತ್ರ ಮನವಿಯನ್ನು ಮಾಡ್ತಾ, ತಾವು ಎಲ್ಲರೂ ತಮ್ಮ ಡೀಟೇಲ್ಸ್ಗಳನ್ನು ಆನ್ಲೈನ್ ಇರ್ಬೋದು ಅಥವಾ ಆಫ್ಲೈನ್ ಎರಡೂ ರೀತಿಯಲ್ಲಿ ಈ NGO ಅವರು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಿಂದ ತಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಜೈ ಹಿಂದ್.